ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸನಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣಾಭಿನಂದನ ಅಭಿವಂದನ ಅಭಿವಂದನಾಭಿವಂದನ ಅಭಿವಂದನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ರಾಗಯಾನ ಮಗರಿ ಸನಿ ದ ಪ ನಿದ ಪ ಮಗರಿ ಸ ಸಪ್ತತಿ 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 ಮಧುರ ಮಾಧುರ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ವಾನ್ ಮಧೂರು ಶ್ರೀ ಬಾಲಸುಬ್ರಹ್ಮಣ್ಯಂ ಅವರು 70ನೇ ವರ್ಷಕ್ಕೆ ಕಾಲಿಡುವ ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನ ಮಾಡಬೇಕು ಅಂತ ಅವರ ಶಿಷ್ಯವರ್ಗ ಹಾಗೂ ಅಭಿಮಾನಿ ಬಳಗ ಸೇರಿಕೊಂಡು ಹಮ್ಮಿಕೊಂಡ ಕಾರ್ಯಕ್ರಮ ಇದು. ಡಿಸೆಂಬರ್ 6ನೇ ತಾರೀಕಿಗೆ ಒಂದು ಅದ್ಧೂರಿಯ ಸನ್ಮಾನ ಕಾರ್ಯಕ್ರಮವನ್ನು ಸಮಾರೋಪ ಕಾರ್ಯಕ್ರಮವಾಗಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಒಂದು ಸಮಿತಿಯನ್ನು ರಚಿಸಿಕೊಂಡು ಈ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ಏಪ್ರಿಲ್ 30ನೇ ತಾರೀಕು ಈ ಕಾರ್ಯಕ್ರಮದ ಉದ್ಘಾಟನೆ ತ್ಯಾಗರಾಜರ ಗೋಷ್ಠಿ ಗಾಯನದ ಮುಖಾಂತರವಾಗಿ ಆಯಿತು. ಆಮೇಲೆ ಪ್ರತಿ ತಿಂಗಳು ಕನಿಷ್ಠ 2 ಕಾರ್ಯಕ್ರಮವನ್ನಾದರೂ ಕೂಡ ನೀಡಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ಮಧೂರು ಅವರ ಆಶಯ ಈ ಸಂಗೀತ ಕ್ಷೇತ್ರಕ್ಕೆ ಅತ್ಯಂತ ಉನ್ನತ ಮಟ್ಟದ ಸೇವೆಯನ್ನು ಸಲ್ಲಿಸಿ ದಿವಂಗತರಾದ ಹಿರಿಯರ ನೆನಪಿನಲ್ಲಿ ಇದೀಗ ಸಂಗೀತ ಕ್ಷೇತ್ರದಲ್ಲಿ ಹೆಸರನ್ನು ಪಡೆದಿರುವಂತಹ ಹಿರಿಯ ಸಂಗೀತಗಾರರಿಗೆ ಸನ್ಮಾನವನ್ನು ಮಾಡಬೇಕು, ಅವರನ್ನು ಗುರುತಿಸಿ ಸನ್ಮಾನ ಮಾಡಿ ಅವರ ಒಂದು ಆಶಯದಂತೆ ಆ ನೆನಪಿನಲ್ಲಿ ಒಂದು ಕಚೇರಿಯನ್ನು ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ನಾವು ಹಮ್ಮಿಕೊಂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇವತ್ತು 28ನೇ ತಾರೀಕು ದಿವಂಗತ ಬೆಳ್ಳೆ ಅನಂತರಾಮ ಉಪಾಧ್ಯಾಯ ವಿದ್ವಾನ್ ಅವರ ನೆನಪಿ ಸಂಸ್ಮರಣೆಗಾಗಿ ಶ್ರೀಯುತ ವಿದ್ವಾನ್ ರಂಗನಾಥ ಆಚಾರ್ಯ ಅವರನ್ನು ಅವರ ಮನೆಗೆ ಹೋಗಿ ಸನ್ಮಾನವನ್ನು ಮಾಡಿದ್ದೇವೆ ಮೊನ್ನೆ 25ನೇ ತಾರೀಕಿಗೆ. ಯಾಕೆಂತಂದರೆ ಅವರಿಗೆ 97 ವರ್ಷ ಆಗಿದೆ, ಓಡಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅನ್ನೋ ನೆಲೆಯಲ್ಲಿ ಮಧುರ್ ಸರ್ ನಾವೆಲ್ಲ ಸೇರಿಕೊಂಡು ಅವರನ್ನು ಮನೆಗೆ ಹೋಗಿ ಸನ್ಮಾನ ಮಾಡಿದ್ದೇವೆ. ಅವರ ಪುತ್ರ ವಿದ್ವಾನ್ ಮಾಧವಾಚಾರ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ. ಅದೇ ರೀತಿ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಬೆಳ್ಳೆ ಅನಂತರಾಮ ಉಪಾಧ್ಯಾಯ ಅವರ ಪುತ್ರಿ ವಾರಿಜಾಕ್ಷಿ ಆರ್ ಭಟ್ ಅವರು ನಡೆಸಿಕೊಡಲಿದ್ದಾರೆ. ಅವರ ಜೊತೆಯಲ್ಲಿ ವಯಲಿನ್ನಲ್ಲಿ ಶ್ರೀಧರ ಆಚಾರ್ಯ ಹಾಗೂ ಮೃದಂಗದಲ್ಲಿ ಬಾಲಚಂದ್ರ ಆಚಾರ್ಯ ಇವರು ಸಹಕರಿಸಲಿಕ್ಕಿದ್ದಾರೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ. ಸಂಗೀತ ಕಾರ್ಯಕ್ರಮ ಪ್ರಾರಂಭಿಸುವ ಮುನ್ನ ರಂಗನಾಥ ಆಚಾರ್ಯರ ಬಗ್ಗೆ 2 ಮಾತುಗಳನ್ನು ಶ್ರೀಯುತ ಮಾಧವ ಆಚಾರ್ಯ ಅವರ ಮಗ ಅವರು ಮಾತಾಡಲಿಕ್ಕಿದ್ದಾರೆ. ಅವರ ಜೊತೆಯಲ್ಲಿ ಮಾತುಕತೆಯಲ್ಲಿ ತೊಡಗುವವರು ನಮ್ಮ ಮಧುರ ಮಾಧುರ್ಯದ ಸದಸ್ಯರಾದಂತಹ ಡಾಕ್ಟರ್ ವಿಜಯೇಂದ್ರ ಇವರು. ಅವರ ಮಾತುಕತೆಯ ನಂತರ ನಾವು ಕಚೇರಿಯನ್ನು ಕೂಡಲೇ ಪ್ರಾರಂಭ ಮಾಡುವವರಿದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ,
ನಾದ ಬ್ರಹ್ಮನ ನಾಡಿನಲ್ಲಿ ನಾದದ ಅಲೆಯನ್ನು ಸೃಷ್ಟಿಸಿ ನಿಮ್ಮೆಲ್ಲರ ಮನಸ್ಸಿಗೆ ಮುದ ನೀಡುವಂತಹ ಸಂಗೀತದ ರಸಧಾರೆಯನ್ನು ಕರಾವಳಿಯ ಉದ್ದಗಲಕ್ಕೂ ಉಣಬಡಿಸಿದಂತಹ ಶ್ರೇಷ್ಠ ಗುರು ಪರಂಪರೆಯ ಅಭಿನಂದನಾ ಕಾರ್ಯಕ್ರಮ, ಅಭಿವಂದನಾ ಕಾರ್ಯಕ್ರಮ. ಇದಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಹೃದಯಸ್ಪರ್ಶಿಯಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿದ್ವಾನ್ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಇವರ ಸಾಧನೆಯ ಒಂದು ಪಥದ ದಾಖಲೀಕರಣ ಮಧುರು ಮಾಧುರ್ಯ ಈ ಕಾರ್ಯಕ್ರಮ ಒಂದು ವಿಶೇಷ ರೀತಿಯಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಒಂದು ಶೀರ್ಷಿಕೆಯೊಂದಿಗೆ ಗಾನಯಾನದ ಒಂದು ನಾವೆಯಲ್ಲಿ ನಾವೆಲ್ಲರೂ ಈಗ ಉಪಸ್ಥಿತರಾಗೋಣ. ಈ ಕಾರ್ಯಕ್ರಮವನ್ನು, ಅಭಿನಂದನಾ ಕಾರ್ಯಕ್ರಮವನ್ನು ಗುರುಗಳು ತನ್ನ ಒಡನಾಡಿಗಳಿಗೆ, ತನ್ನ ಗುರುಗಳಿಗೆ, ಸಂಗೀತ ಪರಂಪರೆಯಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿದಂತಹ ಗುರು ಶ್ರೇಷ್ಠರಿಗೆ ದಾರಿ ಎರೆಯುವುದರ ಮೂಲಕ ತನ್ನ ಒಂದು ಸಪ್ತತಿಯ ಆಚರಣೆ ನಡೆಯಬೇಕು ಅಂತ ತನ್ನ ಶಿಷ್ಯ ಬಾಂಧವರಲ್ಲಿ, ಶಿಷ್ಯ ಬಳಗದಲ್ಲಿ ಇಂಗಿತವನ್ನು ಹೇಳಿದಾಗ ಮಧೂರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಕಲಾವಿದರನ್ನು ಸೇರಿಸಿಕೊಂಡು, ಕಲಾ ಪೋಷಕರನ್ನು ಸೇರಿಸಿಕೊಂಡು, ಕಲಾ ರಸಿಕರನ್ನು ಸೇರಿಸಿಕೊಂಡು ವಿಶೇಷವಾಗಿ ರಚನೆಗೊಂಡು ಇಂದು ನಮ್ಮ ಜೊತೆ ಈ ಸಾಧನೆಯ ಪಥದಲ್ಲಿ ಕರೆದೊಯ್ಯಲು ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸ್ತಾ ಇದ್ದೇನೆ, ಗುರುಗಳ ಚರಣಾರವಿಂದಗಳಲ್ಲಿ ವಂದಿಸ್ತಾ ಇದ್ದೇನೆ. ಅದೇ ರೀತಿ ಗುರುಗಳ ಈ ಒಂದು ಅಭಿನಂದನಾ ಕಾರ್ಯಕ್ರಮ, ಇದರಲ್ಲಿ ದಿವಂಗತ ಬೆಳ್ಳೆ ಅನಂತರಾಮ ಉಪಾಧ್ಯ ಇವರ ಒಂದು ಸವಿ ನೆನಪಿಗೋಸ್ಕರ ನಮ್ಮ ಕರಾವಳಿಯ ಉಡುಪಿಯ ಶ್ರೇಷ್ಠ ಗುರುಗಳಾದ ವಿದ್ವಾನ್ ನೇರಂಬಳ್ಳಿ ರಂಗನಾಥ ಆಚಾರ್ಯ ಅವರನ್ನು ಅವರ ಸ್ವಗ್ರಹದಲ್ಲಿ ಅಭಿವಂದಿಸಿ ಅವರ ಬಗ್ಗೆ ಕಂಡು ಕೇಳರಿಯದ ಜನರಿಲ್ಲ, ಆದರೂ ನಮ್ಮ ಸಮಾಜಕ್ಕೆ ಪರಿಚಯಿಸಲಿಕ್ಕೋಸ್ಕರ ಅವರ ಸುಪುತ್ರರಾದ ಆ ಒಂದು ಗುರು ಪರಂಪರೆಯಲ್ಲೇ ನಡೆದು ಬಂದು ಸಾಧನೆಯ ತುದಿಯಲ್ಲಿರುವಂತಹ ಖ್ಯಾತ ತಬಲಾ ವಾದಕರಾದ ವಿದ್ವಾನ್ ಮಾಧವಾಚಾರ್ಯರು ನಮ್ಮ ಜೊತೆಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನೇರವಾಗಿ ಗುರುಗಳ ಬಳಿಯಲ್ಲಿ ಗಾನಯಾನ ಈ ಒಂದು ತಮ್ಮ ಕನಸಿನ ಕಾರ್ಯಕ್ರಮ ಜನರಿಗೆ ಸಾದರಪಡಿಸ್ತಾ ಇದ್ದೇವೆ. ಅದರ ಬಗ್ಗೆ ಒಂದು ಚುಟುಕಾಗಿ ವಿಶ್ಲೇಷಣೆ. ಗುರುಭ್ಯೋ ನಮಃ. ಎಲ್ಲರಿಗೂ ವಂದನೆಗಳು. ಇದು ಈ ಗಾನಯಾನ ಒಂದು ಸಂಭ್ರಮ. ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಸರ್ ನೀವು ಸನ್ಮಾನ ಮಾಡ್ತಿದ್ದೀವಿ, ನೀವು ಒಪ್ಕೊಳ್ಬೇಕು ಅಂತ ನನ್ನ ಹತ್ರ ಕೇಳಿದರು. ಆವಾಗ ನಾನು ಹೇಳಿದೆ ಮಾಡ್ಬೋದು, ಆದರೆ ಈ ನಮ್ಮ ಇಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹಿಂದೆ ಆಗಿ ಹೋದ ಹಾಗೂ ಈಗ ಇರುವ ಹಿರಿಯ ಎಲ್ಲ ಕಲಾವಿದರನ್ನು ನೆನೆಸ್ಕೊಂಡು ಆ ಗುರು ಪರಂಪರೆಯನ್ನು ನಾವು ಅವರಿಗೆ ಒಂದು ಗೌರವ ಅರ್ಪಣೆ ಮೂಲಕ ಅವರಿಗೆ ಸನ್ಮಾನವನ್ನು ಮಾಡಿ ಆಮೇಲೆ ನಾನು ಸನ್ಮಾನ ತಗೊಳ್ಳೋದು ಅಂತ ಅವರ ಹತ್ರ ಅಭಿಪ್ರಾಯಪಟ್ಟೆ. ಅದಕ್ಕೆ ಎಲ್ಲರೂ ತುಂಬ ಸಂತೋಷದಿಂದ ಒಪ್ಕೊಂಡ್ರು. ಆಮೇಲೆ ಅದರಲ್ಲಿ ಮುಖ್ಯವಾಗಿ ಅದಕ್ಕೊಂದು ಸಮಿತಿ ಮಾಡಿದರು. ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಶ್ರೀ ಅಂಬಲ್ಪಾಡಿ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಶ್ರೀಯುತ ವಿಜಯ ಬಲ್ಲಾಳ್ರವರು ಇದ್ದಾರೆ. ಹಾಗೂ ನಮ್ಮ ಇಲ್ಲಿಯ ಉಡುಪಿಯ ಪರ್ಯಾಯ ಮಠದ ಶ್ರೀಗಳು ಹಾಗೂ ಪೇಜಾವರ ಮಠದ
ಸ್ವಾಮೀಜಿಯವರು ಹಾಗೂ ಕಾಣಿಯೂರು ಮಠದ ಸ್ವಾಮೀಜಿಯವರು ಮತ್ತು ನಾನು ಸಂಗೀತ ಕ್ಷೇತ್ರ ಶುರು ಮಾಡಿದ ಈ ಕ್ಲಾಸು ಆರಂಭ ಮಾಡಿದ ಸ್ಥಳ ಮೊದಲು ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ. ಅಲ್ಲಿಯ ಶ್ರೀಮಠದ ಆಶ್ರಯದಲ್ಲಿ ನಾನು ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ. ಹಿಂದಿನ ಗುರುಗಳು ಇದ್ದಾಗ 1969 ಶ್ರೀ ರಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ನನ್ನ ಸಂಗೀತ ಯಾನ ಶುರುವಾಗಿದೆ. ಆಮೇಲೆ ಅಲ್ಲಿ ತುಂಬ ಕಾರ್ಯಕ್ರಮಗಳು ಎಲ್ಲ ಇದೆ. ಪ್ರಸ್ತುತ ಈಗಿರುವ ಸ್ವಾಮೀಜಿಗಳು ಶ್ರೀಯುತ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಅವರು ಸಹ ಸಂಗೀತದಲ್ಲಿ ಭಾರಿ ಆಸಕ್ತಿ ಇದ್ದುಕೊಂಡು ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಿದ್ದಾರೆ. ಹಾಗೆ ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮದ ಸಮಿತಿಯಲ್ಲಿ ಅವನು ಸಹ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮನ ನಾವು ಈ ಸಂದರ್ಭದಲ್ಲಿ ಸಾಮಾನ್ಯ ನನ್ನ ಬಳಕೆಯಲ್ಲಿದ್ದ ನನಗಿಂತ ಹಿರಿಯರಾದ ಗುರು ಸಮಾನರಾದವರೆಲ್ಲರನ್ನು ಸನ್ಮಾನ ಮಾಡಿಕೊಂಡು ನಮ್ಮ ಸಂಗೀತ ಕ್ಷೇತ್ರಕ್ಕೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವಂಗೆ ಹರಿಸಮರ್ಪಣೆ ಹಾಗೆ ಗುರು ಸಮರ್ಪಣೆ ಮಾಡಿ ಬದುಕಿರೋ ಎಂಬ ಉದ್ದೇಶದಿಂದ ಈ ಒಂದು ಸಂಗೀತ ಯಾನ ಗಾನಯಾನ ಪ್ರಾರಂಭಗೊಂಡಿದೆ. ಮಧುರ ಮಿಲನ ಸಕಲ ಗುರು ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣಾಭಿನಂದನ ಅಭಿವಂದನ ಅಭಿವಂದನಾಭಿವಂದನ ಅಭಿವಂದನ ಮಧುರ ಮಾಧುರ ಗಾನ ಮಧುರ ಮಾಧುರ. ಬಹಳ ಶ್ರೇಷ್ಠವಾದ ಚಿಂತನೆ ವೀಕ್ಷಕರೇ. ಗುರುವಿನ ಗುಲಾಮನಾಗುವ ತನಕ ದೊರೆದಂಡ ಮುಕ್ತಿ ಎಂಬ ಒಂದು ಮಾತಿದೆ. ಅದೇ ರೀತಿ ವಿದ್ವಾನ್ ನೇರಂಬಳ್ಳಿ ರಂಗನಾಥ ಆಚಾರ್ಯರ ಗುರು ಪರಂಪರೆಯ ಗರಡಿಯಲ್ಲಿ ಪಳಗಿದಂತಹ ಅವರ ಸುಪುತ್ರ, ಅವರ ಶಿಷ್ಯಶ್ರೇಷ್ಠ ಶಿಷ್ಯೋತ್ತಮ ವಿದ್ವಾನ್ ಮಾಧವಾಚಾರ್ಯರು ನಮ್ಮ ಜೊತೆಗಿದ್ದಾರೆ. ತಾವು ಗುರುಗಳನ್ನು ವಿದ್ವಾನ್ ರಂಗನಾಥಾಚಾರ್ಯರನ್ನು ನೋಡಿದ್ದೀರಿ, ತಮ್ಮ ಬಾಲ್ಯದಲ್ಲಿ ಅವರ ಬಗ್ಗೆ ಕೇಳಿ ತಿಳಿದಿದ್ದೀರಿ, ಅವರ ಸಾಧನೆಗಳ ಮಜಲುಗಳನ್ನು ಅನುಭವಿಸಿದ್ದೀರಿ, ಆನಂದಿಸಿದ್ದೀರಿ. ಆದ್ದರಿಂದ ಅವರ ಸಾಧನೆಗಳ ಮಜಲುಗಳನ್ನು, ನಿಮ್ಮ ಸಂಗೀತದ ಸಾಧನೆಯ ಪಥದಲ್ಲಿ ಸಾಗುವಕ್ಕಿಂತ ಮೊದಲಿನ ಅನುಭವಗಳನ್ನು ದಯವಿಟ್ಟು ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಳ್ಳಬೇಕು. ನಾನು ನಮ್ಮ ತಂದೆಯವರೊಟ್ಟಿಗೆ ಬಾಲ್ಯದಿಂದ ಈ ಇಂದಿನ ತನಕ ತಂದೆಯವರೊಟ್ಟಿಗೆ ಇದ್ದೇನೆ. ಅವರೊಟ್ಟಿಗೆ ಹುಟ್ಟಿನಿಂದ ಈಗ ತನಕ ಅವರೊಟ್ಟಿಗೆ ನಾನು ಒಟ್ಟಿಗೆ ಇರುವವನು. ಆದರೆ ಅವರು ದಕ್ಷಿಣಾದಿ ಸಂಗೀತದಲ್ಲಿ ವ್ಯವಸಾಯ ಮಾಡಿದವರು. ನಾನು ಮಾತ್ರ ತಾಳವಾದ್ಯದ ಕಡೆ ಸ್ವಲ್ಪ ಆಕರ್ಷಣೆಯಿಂದ ಆಗಿನ ಗುರುಗಳಾದ ಕವಡಿಮಟ್ಟಿಯವರ ಹತ್ರ ನನ್ನನ್ನು ಹಾಕಿ ಸಣ್ಣದಿರುವಾಗ. ಹಾಗೆ ಹಿಂದೂಸ್ತಾನಿ ಸ್ವಲ್ಪ ನನಗೆ ಒಲವು ಜಾಸ್ತಿ ಆಯಿತು. ಆದರೆ ದಕ್ಷಿಣಾದಿಗೂ ನಾನು ನುಡ್ತಾ ಇದ್ದೇನೆ. ನಮ್ಮ ತಂದೆಯವರು ಸಣ್ಣದಿರುವಾಗ ಅಂದರೆ ಅವರು ಹುಟ್ಟಿದ್ದು ದಂಡತೀರ್ಥ ಅಂದರೆ ಕಾಪು ಉಳಿಯಾರ್ಗೋಳಿ. ಬಟ್ ಇಲ್ಲಿ ಬಂದು ಒಂದು 70-80 ವರ್ಷ ಮೇಲಾಯಿತು ಉಡುಪಿಗೆ ಬಂದು. ಬಾಲ್ಯದಿಂದ ಅವರ ಶಿಸ್ತಿನ ಜೀವನ ನಾನು ನೋಡಿದವನೇ. ಅವರಿಗೆ ಸಂಗೀತ ಅಂತ ಹೇಳಿದರೆ ಆಗ ತುಂಬ ಬಡತನ ಇತ್ತು. ಸಂಗೀತ ಕಲಿಯೋದೊಂದು ದೊಡ್ಡ ವಿಷಯ. ದೂರ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಸೊ ಉಡುಪಿಯಲ್ಲಿ ಇದ್ದೇ ಅವರು ಸ್ವಲ್ಪ ಕಲಿತವರು. ಬಾಲ್ಯದಲ್ಲಿ ಶಿಕ್ಷಣ ಒಂದು 5-6ನೇ ಕ್ಲಾಸ್ ಕಲ್ತಿರ್ಬೋದು. ಆಮೇಲೆ ಮಠಕ್ಕೆ ಸೇರಿದರು, ಭಂಡಾರಕೇರಿ ಮಠಕ್ಕೆ ಸೇರಿದರು. ಅಲ್ಲಿ ಸಂಸ್ಕೃತ ಪಾಠ ಸ್ವಾಮಿಗಳೊಟ್ಟಿಗೆ ಇದ್ದು ವೇದಾಧ್ಯಯನ ಋಗ್ವೇದ ಇದೆಲ್ಲ ಪಾಠ ಆಗಿದೆ. ಆಮೇಲೆ ಅಲ್ಲಿ ಶ್ರೀನಿವಾಸ ಭಾಗವತರು ಅಂತ ಒಬ್ಬರು ಇದ್ದರಂತೆ. ಅವರು ಹೇಳಿದ್ದು ನಾನು ಕೇಳೋದು ಈಗ. ಶ್ರೀನಿವಾಸ ಭಾಗವತರು ಅವರು ಭಾಗವತಿಗೆ ಮಾಡ್ತಿದ್ದು ಒಳ್ಳೆಯ ಸಂಗೀತ ಎಲ್ಲ ಹೇಳ್ತಿದ್ರಂತೆ. ಅವರ ಹತ್ರ ಸ್ವಲ್ಪ ಶಿಕ್ಷಣ ಪ್ರಾಥಮಿಕ ಕಲಿತು ಆಮೇಲೆ ಅದರ ಒಲವು ಜಾಸ್ತಿ ಆಯಿತು. ನಮ್ಮ ಅಜ್ಜ ಇವರ ಸಂಗೀತ ಒಲವು ನೋಡಿ ಅವರು ಇನ್ನೊಬ್ಬರು ಶ್ರೀನಿವಾಸ ಭಾಗವತರು ಅಂತ ಅವ್ರ ಹತ್ರ ಹಾಕಿದರು. ಶ್ರೀನಿವಾಸ ಭಾಗವತರು ಆದಮೇಲೆ ಇವರು ನಮ್ಮ ನರಸಿಂಹ ಸೇರಿಗಾರರು, ಅವರು ಖ್ಯಾತ ಹಾರ್ಮೋನಿಯ ವಾದಕರು ಹೌದು.
ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಬಟ್ ಅವರತ್ತು ಸುಮಾರು ಸಂಗೀತ ಕಲಿತರು. ಹಾರ್ಮೋನಿಯಂ ಒಳ್ಳೆ ಉತ್ತಮವಾದ ಹಾರ್ಮೋನಿಯಂ ವಾದಕರಾಗಿದ್ದರು ನಮ್ಮ ತಂದೆಯವರು. ಆನಂತರ ಕೇರಳದಲ್ಲಿ ತಿರುವಾಂಕೂರಿಂದ ಕಲಿತು ಇಲ್ಲಿ ಉಡುಪಿಯಲ್ಲೇ ಇದ್ದರು ಅವರು, ವಾಸುದೇವಾಚಾರ್ಯ ಅಂತ ಒಬ್ಬರು. ಅವರತ್ತ ಇನ್ನೂ ಸ್ವಲ್ಪ ಸಂಗೀತ ಉತ್ತಮವಾಗಿ ಕಲಿತರು. ಆಮೇಲೆ ಉಡುಪಿಯಲ್ಲಿ ಟ್ರೈನಿಂಗ್ ಶಾಲೆ ಒಂದು ಇತ್ತು ಶಿಕ್ಷಣ, ಅದರಲ್ಲಿ ಸಂಗೀತ ಹೆಚ್ಚಿನ ಈಗಿನ ಮೊದಲಿನ ಮಾಸ್ನವರಿಗೆಲ್ಲ ಸಂಗೀತ ಶಿಕ್ಷಣ ಕೊಟ್ಟವರೇ ಅಲ್ಲಿ. ಮತ್ತು ಶಿವರಾಮ್ ಕಾರಂತ ಗೀತಾ ನಾಟಕ ಅದಕ್ಕೆಲ್ಲ ಸಂಗೀತ ದಿಗ್ದರ್ಶನ ಮಾಡಿದ್ದಾರೆ. ಕೆಲವು ನಾಟಕದಲ್ಲಿಯೂ ಪಾರ್ಟ್ ಮಾಡಿದ್ದಾರಂತೆ ಅವರು, ನಾರದ, ಕೃಷ್ಣ ಹೀಗೆ ಕೆಲವು ಮಾಡಿದ್ದಾರೆ. ಆಮೇಲೆ ಇದು ಅವರ ಬಗ್ಗೆ ತಾವು ಕೇಳಿ ತಿಳಿದುಕೊಂಡದ್ದು. ಹೌದು. ಅವರ ಜೀವನ ಚರಿತ್ರೆಯನ್ನು ಓದುವಾಗ, ಅವರ ಅಭಿನಂದನಾ ಪತ್ರವನ್ನು ಓದುವಾಗ ಬಹಳಷ್ಟು ಸಾತ್ವಿಕವಾದ ಜೀವನವನ್ನು ಮಾಡಿದಂತಹ ಗುರುಶ್ರೇಷ್ಠರು ಅಂತ ಕೇಳಿದ್ದೆ. ಗುರುಶ್ರೇಷ್ಠರ ಪರಂಪರೆಯಲ್ಲಿ ಬೆಳೆದು ಬಂದು ಅದ್ರ ಜೊತೆಗೆ ಅವರು ಮಾಡಿದ ಪಾತ್ರಗಳು ರಾಮ, ಕೃಷ್ಣ, ನಾರದ ಇಂಥ ಪಾತ್ರಗಳನ್ನ ಅವರು ಮಾಡಿದ್ದಾರೆ. ಮತ್ತು ಆದರ್ಶಪ್ರಾಯರಾಗಿ ಒಂದು ತೀರ್ಥರೂಪರ ಜಾಗದಲ್ಲಿ ಕುಳಿತು ತಮ್ಮನ್ನ ಒಂದು ಆ ಸಂಗೀತ ಕ್ಷೇತ್ರಕ್ಕೆ ದಾರಿ ಎರೆದಿದ್ದಾರೆ. ತಮ್ಮ ಒಂದು ಜೀವನವನ್ನ ನಾನು ನೋಡ್ತಾ ಇದ್ದಾಗೆ ಸಂಗೀತವೇ ನನ್ನ ಜೀವನಾಡಿ ಅಂತ ತಿಳ್ಕೊಂಡವರು ತಾವು. ಯಾಕೆಂತ ಹೇಳಿದ್ರೆ ಹೆಚ್ಚಾಗಿ ಸಂಗೀತ ಶಿಕ್ಷಕರ ಮಕ್ಕಳು ಸಂಗೀತವನ್ನು ಒಂದು ಹವ್ಯಾಸವಾಗಿ ತಗೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ತಾವು ಏನು ಮಾಡಿದ್ರೆ ಅಂದರೆ ಸಂಗೀತವೇ ನನ್ನ ಜೀವನ, ತಂದೆಯವರಂತವೇ ನಾನು ಸಂಗೀತವನ್ನೇ ನನ್ನ ಜೀವನವನ್ನು ನರನಾಡಿಯನ್ನಾಗಿ ಮಾಡ್ಕೊಂಡಿದ್ದೀರಿ. ಈಗ ಅವರನ್ನ ಕಂಡು ತಾವು ಸಂತೋಷಪಟ್ಟಿದ್ದೀರಿ, ಆ ಒಂದು ಪಥವನ್ನು ಅನುಭವಿಸ್ತಾ ಇದ್ದೀರಿ. ತಂದೆಯವರ ತಮ್ಮ ಮುಂದಿನ ಸಾಧನೆಗಳನ್ನು ಹೇಳಿ. ನಮ್ಮ ತಂದೆಯವರು ಮತ್ತು ಮಾಧವಪೇಗಳ ಇದರಿಂದ ಒಂದು ಮುಕುಂದ ಕೃಪಾ ಸಂಗೀತ ಶಾಲೆ ಓಪನ್ ಮಾಡ್ತಾ ಇದ್ದೇವೆ, ಅಲ್ಲಿ ಬರಬೇಕು ಅಂತ ಹೇಳಿದರು. ಕರ್ನಾಟಕ ಹೋಗಲಿ ನಮ್ಮ ತಂದೆಯವರಾಗ ಟ್ರೈನಿಂಗ್ ಶಾಲೆ ಮಂಗಳೂರಿಗೆ ಹೋದ ಕಾರಣ ಇಲ್ಲಿಂದ ಶಿಫ್ಟ್ ಆಯ್ತದು. ಮಂಗಳೂರಿಗೆ ಹೋಗಲಿಕ್ಕೆ ಇವರಿಗೆ ಕಷ್ಟ ಆಗ್ತಿತ್ತು, ಅದಕ್ಕೆ ಮುಕುಂದ ಕೃಪಕ್ಕೆ ಸೇರಿದ್ರಾಗ ಸಂಗೀತ ಶಾಲೆಯಲ್ಲಿ ನಮ್ಮ ಅಲ್ಲಿ ಹಿಂದೂಸ್ತಾನಿಗೆ ಒಬ್ಬರು ತಬ್ಲಿಸ್ಟ್ ಬಂದರು, ಶಂಕರ್ ಕೋಡಿಮಟ್ಟಿ ಅಂತ. ಆಗ ನಾನು ಮನೆಯಲ್ಲಿ ತಬ್ಲ ಎಲ್ಲ ಕೈಯಲ್ಲಿ ಬಾರಿಸೋದು ನೋಡಿ ನಮ್ಮ ತಂದೆಯವರು ಇವನಿಗೆ ತಬ್ಲಲ್ಲಿ ಇಂಟ್ರೆಸ್ಟ್ ಉಂಟು ಹೇಳಿ ತಬ್ಲಕ್ಕೆ ಸೇರಿಸಿದರು. ಅದು ಬಹುಶಃ ನನಗೆ ಅದರ ಒಲವು ಜಾಸ್ತಿ ಆಯಿತು ಶಾಲೆ ಹೋದ್ಮೇಲೆ. ಅವರೊಂದು ಉತ್ತಮ ಗುರುಗಳಾಗಿದ್ದರು. ಈಗಿನ ಎಲ್ಲ ಹೆಚ್ಚಿನ ಹಿರಿಯ ತಬಲವಾದಕರೆಲ್ಲ ನಮ್ಮ ಶಂಕರ ಕೋಡಿಮಟ್ಟಿ ಅವರ ಶಿಷ್ಯರೇ ಇರೋದು. ಅವರು ಧಾರವಾಡದಿಂದ ಬಂದವರು. ಇತ್ತೀಚೆಗೆ 1 ವರ್ಷದ ಹಿಂದೆ ಅವರು ತೀರ್ಕೊಂಡ್ರು. ಒಳ್ಳೆಯ ಗುರುಗಳಾಗಿದ್ದರು ಅವರು. ಮಧುರ್ ಸಾರಿಗೂ ಗೊತ್ತಿರಬೇಕು, ಅವರು ಒಟ್ಟಿಗೆ ಇದ್ದರು. ಮತ್ತು ನಾನು ಸಂಗೀತ ತಬಲಲ್ಲಿ ವಿದ್ವತ್ತು ಮಾಡಿಕೊಂಡೆ, ಇದಾಯಿತು. ಈಗ ಆಕಾಶವಾಣಿ ಕಲಾವಿದ ಆಗಿ ಬಿ ಗ್ರೇಡ್ ಕಲಾವಿದನಾಗಿದ್ದೇನೆ. ಲೈಟ್ ಮ್ಯೂಸಿಕಲ್ಲಿ ಮತ್ತು ಕ್ಲಾಸಿಕಲ್ ಇದರಲ್ಲಿ ಆಗಿದ್ದೇನೆ. ಅವರ ವಿಶ್ರಾಂತ ಜೀವನ ಯಾವ ಥರ ಇದೆ? ಗುರುಗಳ ವಿಶ್ರಾಂತ ಜೀವನ, ಗುರುಗಳ ತಂದೆಯವ್ರದ್ದು. ಅವರು ಸಾಧಾರಣ 2000 ತನಕ ಅಲ್ಲಿ ವರ್ಕ್ ಮಾಡಿದವರು. 44 ವರ್ಷ ಅಲ್ಲಿ ಸರ್ವಿಸ್ ಮಾಡಿದರು ಮುಕುಂದ ಕೃಪಾ ಸ್ಕೂಲಲ್ಲಿ. ಅದಾದಮೇಲೆ ವಿಶ್ರಾಂತಿ ಮನೆಗೆ ಬಂದರು ರಿಟೈರ್ಡ್ ಆಗಿ. ಮತ್ತು ಸ್ವಲ್ಪ ಕ್ಲಾಸೆಲ್ಲ ಮಾಡ್ತಿದ್ರು ಹೀಗೆ ಪ್ರೈವೇಟಾಗಿ. ಇತ್ತೀಚೆಗೆ ಮನೆಯಲ್ಲೇ ಇದ್ದಾರೆ ನಮ್ಮೊಟ್ಟಿಗೆ. ಬಟ್ ಅವರಿಗೆ ಸ್ವಲ್ಪ ಒಂದು ಸಮಸ್ಯೆ ಹೇಳಿದರೆ ಕಿವಿಯ ಒಂದು ದೋಷ ಉಂಟು, ಆದ ಕಾರಣ ಅವರು ಹೆಚ್ಚು ಅದರಲ್ಲಿ ಪರಿಶ್ರಮ ಪಡಲಿಕ್ಕೆ ಆಗಲಿಲ್ಲ. ಶ್ರುತಿಯ ಪ್ರಾಬ್ಲಮ್ ಎಲ್ಲ ಬರಲಿ ಶುರುವಾಯಿತು. ಸ್ವಲ್ಪ ಸಂಗೀತ ಬಿಟ್ಟರು. ಅದು ನಮ್ಮ ದೊಡ್ಡಮ್ಮನಿಗೆ ಇದ್ದದ್ದು ಅವರಿಗೆ ಬಂದಿದೆ ಸ್ವಲ್ಪ. ಹಾಗಾಗಿ ಈಗ ಎಲ್ಲ ಮಕ್ಕಳೊಟ್ಟಿಗೆ ಆರಾಮದಲ್ಲಿದ್ದಾರೆ, ನಮ್ಮ ಮನೆಯಲ್ಲಿದ್ದಾರೆ, ತೊಂದರೆ ಇಲ್ಲ. ಅವರ ವಿಶ್ರಾಂತ ಜೀವನ. ವೀಕ್ಷಕರೇ, ಸಾಧಾರಣ 9 ದಶಕಗಳ ಸಾಧನೆಯ ಪಥದಲ್ಲಿ ವಿದ್ವಾನ್ ನೇರಂಬಳ್ಳಿ ರಂಗನಾಥ ಆಚಾರ್ಯರು ಸಾಗಿದ್ದಾರೆ. ಇದೀಗ ಅವರಿಗೆ 97 ವರ್ಷ. ದೇವರು ಅವರಿಗೆ ಶತಾಯುಷಿಗಳನ್ನಾಗಿ ಮಾಡಿ ಸಂಗೀತ ಕ್ಷೇತ್ರದಲ್ಲಿ ಎಲ್ಲ ಶಿಷ್ಯ ವೃಂದದವರಿಗೆ ಅವರ ಆಶೀರ್ವಾದ ನಿರಂತರವಾಗಿ ಲಭಿಸುವಂತೆ ಮಾಡಲಿ ಅಂತ ನಾವು ಮಧುರ್ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಹಾರೈಸ್ತದೆ. ಅದರ ಜೊತೆಗೆ ಈಗ ಗುರುಗಳ ಒಡನಾಟ ಯಾರ ಜೊತೆ ಅಂದರೆ ದಿವಂಗತ ಬೆಳ್ಳೆ ಅನಂತರಾಮ ಉಪಾಧ್ಯಾಯರು ಹಾಗೂ ವಿದ್ವಾನ್ ನೇರಂಬಳ್ಳಿ ರಂಗನಾಥ ಆಚಾರ್ಯರ ಜೊತೆ ಯಾವ ಥರ ಇದೆ? ಯಾಕೆಂದರೆ ಗುರುಗಳಿಗೆ ಈ ಒಂದು ಶ್ರೇಷ್ಠವಾದ ಆಲೋಚನೆ ಯಾವ ರೀತಿ ಬಂತು, ಯಾಕೆ ತಮ್ಮ ಒಡನಾಟಿಗಳು ಅಥವಾ ಗುರುಗಳ ಬಗ್ಗೆ ಸನ್ಮಾನ ಮಾಡುವಂತಹ ಒಂದು ಆಸೆ ತಮ್ಮಲ್ಲಿ ಬಂತು, ಅದರ ಬಗ್ಗೆ, ಆ ಒಡನಾಟದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ವೀಕ್ಷಕರು ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೇವೆ ಸರ್. ನಾನು ಮೊದಲಿಗೆ ಪಡುಬಿದ್ರೆ ಸುಬ್ರಾಯಮಾಣಿ ಭಾಗವತರು ಅವರಲ್ಲಿ ಪ್ರಾರಂಭಿಕ ಶಿಕ್ಷಣ ಕಲಿತೆ. ಅವರು ನಮ್ಮ ಊರಲ್ಲಿ, ನಾನು ಕಾಸರಗೋಡಲ್ಲಿದ್ದಾಗ ಅಲ್ಲಿ ಕೆಲವು ಕಡೆ ಎಲ್ಲ ಬರ್ತಿದ್ದರು. ಕೆಲವು ಕಡೆ ಕ್ಲಾಸು ಆಗ್ತಿತ್ತು, ಇನ್ನೊಂದು ಕಡೆ ಕೆಲವು ಸಲ ಅಲ್ಲಿ ಶಿಫ್ಟ್ ಆದರೆ ಮತ್ತೊಂದು ಕಡೆ ಹೋಗ್ತಿತ್ತು. ಹಾಗೆ 3-4 ಕಡೆ ನಾನು ಅವರೊಟ್ಟಿಗೆ ಬೇರೆ 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 ಕಡೆ ಕ್ಲಾಸಿಗೆ ಹೋಗಿದ್ದೆ.
ಆಮೇಲೆ ಅನಿವಾರ್ಯ ಕಾರಣದಿಂದ ಅವರು ಚಂಬೆ ವೈದ್ಯನಾಥ ಭಾಗವತರ ಮನೆಯಲ್ಲಿ 14 ವರ್ಷ ಇದ್ದು ಗುರುಕುಲ ಪದ್ಧತಿಯಲ್ಲಿ ಕಲಿತು ಬಂದವರು. ಆಮೇಲೆ ಅನಿವಾರ್ಯ ಕಾರಣದಿಂದ ನಾನು ಕಾಂಚನಕ್ಕೆ ಕಲೀಲಿಕ್ಕೆ ಹೋಗಬೇಕಾಯಿತು. ಅಲ್ಲಿ ಸಹ ಗುರುಕುಲ ಪದ್ಧತಿ. ಅಲ್ಲಿ ವರ್ಷವೂ ತ್ಯಾಗರಾಜ ಸಪ್ತಾಹ, ತ್ಯಾಗರಾಜ ಆರಾಧನೆ ಪುಷ್ಯಬಾಳು ಪಂಚಮಿಯಿಂದ ಏಕಾದಶಿ ತನಕ ಮಾಡ್ತಿದ್ರು. ಆಮೇಲೆ ತ್ಯಾಗರಾಜ ಆರಾಧನೆ ಪುಷ್ಯಬಾಳು ಪಂಚಮಿಯಿಂದ ಏಕಾದಶಿ ತನಕ. ಆಮೇಲೆ ಒಂದು ದಿವಸ ಬಿಟ್ಟು ಬೆಳಗಿಂದ ಮರುದಿವಸ ಬೆಳಗಿನ ತನಕ ಏಕಹ ಭಜನೆ. ಆಮೇಲೆ ಕರೆಕ್ಟಾಗಿ ಏಕಾದಶಿ ಆದಮೇಲೆ ಅಮಾವಾಸ್ಯೆ ದಿವಸಕ್ಕೆ ಪುರಂದರದಾಸರ ಜಯಂತಿ. ಹೀಗೆ ಒಂದು 10 ದಿವಸದ ಕಾರ್ಯಕ್ರಮ ಒಟ್ಟಿಗೆ ಒಂದು ಉತ್ಸವ ಅದು ಗುರುಗಳು ಮಾಡ್ತಿದ್ರು. ಅವರು ಸಹ ಚಂಬೆಯವ್ರ ಹತ್ರ ಜಿ ಎನ್ ಬಾಲಸುಬ್ರಹ್ಮಣ್ಯ ಅವ್ರ ಹತ್ರ ಕಲ್ತ್ಕೊಂಬಂದವರು. ಅಲ್ಲಿ ಗುರುಗಳ ಮಾವ ಶ್ರೀಯುತ ಕೃಷ್ಣಯ್ಯರು, ಕಾಂಚನ ಕೃಷ್ಣಯ್ಯರು, ಅವರು ಮೃದಂಗದವರು. ಹಾಗೆ ಆಮೇಲೆ ಮಗ ಕಾಂಚನ ವಿ ಸುಬ್ರತ್ನಂ ವಯಲಿನಿಸ್ಟು. ಹೀಗೆ ಈ ತ್ಯಾಗರಾಜ ಆರಾಧನೆ ಸಮಯದಲ್ಲಿ ಕಾಂಚನಕ್ಕೆ ಬೆಳ್ಳೆ ಅನಂತರಾಮ ಉಪಾಧ್ಯಾಯರು ಬರ್ತಿದ್ದರು. ಅವರು ಗುರುಗಳಿಗೆ ಆತ್ಮೀಯರಾಗಿದ್ದರು. ಸಾಮಾನ್ಯ ಎಲ್ಲ ಕಲಾವಿದರು, ಮಧುರ ಪದ್ಮನಾಭ ಸರಳೆಯರು, ಬಾಬುರೈ ಕಾಸರಗೋಡು, ಹೀಗೆ ತುಂಬ ಕಲಾವಿದರು ಬಂದು ಅಲ್ಲಿ ಇದ್ದುಕೊಂಡು 7 ದಿವಸನೂ ಇದ್ದುಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಾಗಿ ಯಶಸ್ವಿಗೊಳಿಸ್ತಿದ್ರು. ಆವಾಗ ಇವರು ಸಹ ಬಂದಿದ್ದು, ನಾನಿದ್ದಾಗ 1-2 ಸಲ ಬೆಳ್ಳೆಯವರು ಸಹ ಬಂದಿದ್ದರು. ಎಷ್ಟೊತ್ತಿಗೂ ಅವರು ಸಂಗೀತದಲ್ಲೇ ಇರುವಂಥವ್ರು. ಅವರು ಸುಮ್ಮನೆ ಕರೆದೆಲ್ಲ ಕೇಳಲ್ಲ. ಏನಾದರೂ ಲೆಕ್ಕ ಸ್ವರಗಳು, ಬಾಯಿ ಆಲಾಪನೆ ಅಂತಾರೋ ಮಾಡ್ತಾನೇ ಇರಬೇಕು. ಅವ್ರು 24 ಗಂಟೆನೂ ಅದರಲ್ಲಿರುವಂಥವ್ರು. ಹಾಗೆ ಅಂದರೆ ಸಂಗೀತ ತಪಸ್ವಿ, ಕಲಾರಾಧಕರು, ಸರಸ್ವತಿ ಆರಾಧಕರು. ಹಾಗೆ ಅಂಥ ಹಿರಿಯ ಕಲಾವಿದರಿಗೆ ಅವರ ನೆನಪಲ್ಲಿ ಅದೇ ಸಂಗೀತ ಸೇವೆ ಅಂದರೆ ಸರಸ್ವತಿ ಸೇವೆ. ಅದು ಎಲ್ರಿಗೂ ಮಾಡಲಿಕ್ಕೆ ಸಿಗೋದಿಲ್ಲ. ಮತ್ತು ಈ ಕಲಾಕ್ಷೇತ್ರದಲ್ಲಿ ಸಂಗೀತ, ನೃತ್ಯ, ಇದರಲ್ಲಿ ಗುರುಗಳ ಶಿಷ್ಯರ ಸಂಬಂಧ ತುಂಬ ಮುಖ್ಯ, ವಿಶೇಷ. ಒಂಥರ ಆತ್ಮೀಯತೆಯೂ ಇರ್ತದೆ. ಹಾಗೆ ಆ ಲೆಕ್ಕದಲ್ಲಿ ಈ ನನ್ನ ಸನ್ಮಾನಕ್ಕೆ ಮೊದಲು ಇಲ್ಲಿ ಸಂಗೀತ ಸೇವೆ ಮಾಡಿದಂಥ ಸರಸ್ವತಿ ಆರಾಧಕರನ್ನು ನಮ್ಮ ಮಟ್ಟಿಗೆ ತಕ್ಕ ಮಟ್ಟಿಗೆ ಒಂದು ಗೌರವ ಅರ್ಪಣೆ ಮಾಡಿ ಮುಂದುವರಿಯೋಣ ಅಂತ ನಂದೊಂದು ಅಭಿಲಾಷೆ. ಅದು ಹಾಗೆ ಮಾಡಿದಾಗ ಇಲ್ಲಿ ಇದ್ದ ಎಲ್ಲ ಸಂಗೀತ ಶಿಕ್ಷಕರ ಗುರುಗಳಿಗೂ, ಅದು ಸಂಗೀತಗಾರರಿಗೂ ಸಹ ಅದು ತಟ್ತದೆ. ಹಾಗೆ ನನ್ನೊಂದು ಉದ್ದೇಶ. ವಿದ್ವಾನ್ ರಂಗನಾಥ ಆಚಾರ್ಯರ ಜೊತೆಗೆ ತಮ್ಮ ಒಡನಾಟ? ನಾನು 1983 ಅಕ್ಟೋಬರ್ 16ಕ್ಕೆ ಉಡುಪಿಗೆ ಬಂದೆ. ಆವಾಗ ಒಂದು ಇಂಟ್ರ್ಯೂ ಇತ್ತು ನಮಗೆ, ಸೆಲೆಕ್ಷನ್ನು ಶಾಲೆಗೆ. ಆವಾಗ ರಂಗನಾಥಾಚಾರ್ಯರು ನನಗೆ ಇಂಟ್ರ್ಯೂ ಮಾಡಲಿಕ್ಕೆ ಇದರಲ್ಲಿ ಅರಬಿ ರಾಗ ಹಾಡಲಿಕ್ಕೆ ಹೇಳಿದರು. ಹಾಡಿದ್ದೆ ಅಲ್ಲಿ. ಹಾಗೆ ಆಮೇಲೆ ಜೊತೆಗೆ ಈಶ್ವರಯ್ಯ ಸಹ ಇದ್ದರು. ಹಾಗೆ ಅದು ತುಂಬ ಖುಷಿಪಟ್ಟಿದ್ರು. ಹಾಗೆ ಅಲ್ಲಿಂದ ರಂಗನಾಥಾಚಾರ್ಯವ್ರನ್ನ ಅವರು ರಿಟೈರ್ಡ್ ಆಗೋ ತನಕ ನಾವು ಇಬ್ಬರು ಒಟ್ಟಿಗೆ ಸಹಪಾಠಿಗಳಾಗಿ ಕೆಲಸ ಮಾಡಿದ್ದೀವಿ. ತುಂಬ ಯಾರ ರಗಳಿಗೆ ಹೋಗಲ್ಲ. ಅವರು ಒಳ್ಳೆ ನಿಷ್ಠಾವಂತ, ಒಳ್ಳೆ ಸಜ್ಜನ, ಯಾರನ್ನು ನಿಷ್ಠೂರ ಮಾಡ್ಕೊಂಡಿದ್ದು ಗೊತ್ತಿಲ್ಲ. ಹಾಗೆ ದಿವಸ ಅವರು ಬರಬೇಕಾದ್ರೆ ಅಥವಾ ಮುಗಿದು ಹೋಗುತ್ತೀವಿ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅನಂತೇಶ್ವರಕ್ಕೆ ಹೋಗಿ, ಹೀಗೆ ಅವ್ರ ಕ್ರಮ 2 ಹೊತ್ತು ಸಹ. ಹಾಗೆ ಸಜ್ಜನಿಕೆ ಇಂಥದ್ದು ನಮಗೊಂದು ಅವ್ರ ಹತ್ರ ತುಂಬ ಕಲೀಲಿಕ್ಕಿದೆ. ಹಾಗೆ ಮುಂದಿನ ಮಕ್ಕಳಿಗೂ ಸಹ ಅವರಲ್ಲಿ ತುಂಬ ಕಲೀಲಿಕ್ಕಿದೆ. ಇಂಥ ಒಂದು ಒಳ್ಳೆ ಗುರುಗಳಿಗೆ ಸನ್ಮಾನ ಮಾಡೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತೂ ಎಲ್ರಿಗೂ, ಶಿಷ್ಯರಿಗೂ ಎಲ್ರಿಗೂ ಸಹ ಶ್ರೇಯಸ್ಸು. ವೀಕ್ಷಕರೇ, ಈ ಗಾನಯಾನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಶೀರ್ಷಿಕೆಯ ಮೂಲಕ ಬಹಳ ಸುಂದರ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಬೆಳ್ಳೆ ಅನಂತರಾಮ ಉಪಾಧ್ಯಾಯರ ಸುಪುತ್ರಿಯಾದ ವಿದುಷಿ ವಾರಿಜಾಕ್ಷಿ RL ಭಟ್ ಅವರ ಸಂಗೀತ ಕಾರ್ಯಕ್ರಮ ಇಂದು ತಮ್ಮ ಮುಂದೆ ನೀಡಲಿಕ್ಕಿದ್ದೇವೆ. ಅದರ ಜೊತೆಗೆ ವಿದ್ವಾನ್ ಪಾಡಿಗಾರು
ಶ್ರೀಧರ ಆಚಾರ್ಯ ಇವರು ವಾಯ್ಲಿನ್ನಲ್ಲಿ ಹಾಗೂ ವಿದ್ವಾನ್ ಬಾಲಚಂದ್ರ ಆಚಾರ್ಯ ಇವರು ಮೃದಂಗದಲ್ಲಿ ಸಹಕರಿಸಲಿಕ್ಕಿದ್ದಾರೆ. ಈ ಒಂದು ಗಾನಯಾನ ಇದರಲ್ಲಿ ಶ್ರೇಷ್ಠ ಸಂಗೀತ ಸಾಧಕರು ಹಾಗೂ ಗುರುಗಳ ಶಿಷ್ಯ ವೃಂದದಿಂದ ಸಂಗೀತ ಸುಧೆಯನ್ನ ಇನ್ನು 10 ತಿಂಗಳುಗಳ ಕಾಲ ನಾವು ಹರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ, ವೀಕ್ಷಣೆ ಹಾಗೂ ನಾದ ಬ್ರಹ್ಮನ ನಾಡಿನಲ್ಲಿ ಈ ನಾದಯಾನ ಗಾನಯಾನ ಆ ನಾವೆಯಲ್ಲಿ ನಾವೆಲ್ಲರೂ ಆನಂದದಿಂದ ನಾದ ಸಾಗರದಲ್ಲಿ ತೇಲಾಡೋಣ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಹೃದಯ ಸ್ಪರ್ಶಿಯಾಗಿ ಮತ್ತೊಮ್ಮೆ ಸ್ವಾಗತಿಸಿ ಸಂಗೀತ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಗುರುವೇ ನಮಃ ಗುರುವೇ ನಮಃ ಗುರುವೇ ನಮಃ. ಶ್ರೀ ಮಹಾಗಣಪತಿಂ ಭಜೇಹಂ 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 ಶಿವಾತ್ಮಜಂ ಷಣ್ಮುಖಾಗ್ರಜಂ ಶ್ರೀ ಮಹಾಗಣಪತಿಂ ಭಜೇಹಂ ಶಿವಾತ್ಮಜಂ ಷಣ್ಮುಖಾಗ್ರಜಂ ಶ್ರೀ ಮಹಾಗಣಪತಿಂ ಭಜೇಹಂ. ಶ್ರಿತಜನಸೇವಿತಂ ವಿಘ್ನನಾಶಕಂ ಶ್ರಿತಜನಸೇವಿತಂ ವಿಘ್ನನಾಶಕಂ ಶ್ರಿತಜನಸೇವಿತಂ ವಿಘ್ನನಾಶಕಂ ಶೀಘ್ರವರ ಪ್ರಸಾದದಾಯಕಂ ಶೀಘ್ರವರ ಪ್ರಸಾದದಾಯಕಂ ಸದಯಂ ಅಖಿಲ ಮುನಿವರದಾಯಕಂ ಸದಯಂ ಅಖಿಲ ಮುನಿವರದಾಯಕಂ ಗುರು ಸೇವಾಸಕ್ತಂ ಹೇರಂಬಂ ಶ್ರೀ ಮಹಾಗಣಪತಿಂ ಭಜೇಹಂ.
ज्ञानमुद्रालङ्कृतं मूलाधारनिवासिनं श्री महागणपतिं भजेऽहं ज्ञानमुद्रालङ्कृतं मूलाधारनिवासिनं श्री महागणपतिं भजेऽहं गजारण्यवासिनं ज्योतिर्मयम् उपनिषत्कारम् गजारण्यवासिनं ज्योतिर्मयम् उपनिषत्कारं पञ्चभूतात्मकं सिन्धूरप्रियं पञ्चमातङ्गमुखं श्रीमहागणपतिं भजेऽहं कामेशनयनाह्लादकं कामेशनयनाह्लादकं नागलिङ्गवरपुत्रं कामेशनयनाह्लादकं नागलिङ्गवरपुत्रं श्रीविद्याचित्प्रभानन्दराजयोगीन्द्रवन्दितं श्री महागणपतिं भजेऽहं श्रीविद्याचित्प्रभानन्दराजयोगीन्द्रवन्दितं श्री महागणपतिं भजेऽहं शिवात्मजं षण्मुखाग्रजं श्रीमहागणपतिं ಈಗ ಹಾಡಿದ್ದು ಅಠಾಣ ರಾಗದಲ್ಲಿ ನಮ್ಮ ಗುರುಗಳಾದ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರ ಪಾಠ. ಮುಂದೆ ನಮ್ಮ ತಂದೆಯವರಾದ ದಿವಂಗತ ಬೆಳ್ಳೆ ಅನಂತರಾಮ ಉಪಾಧ್ಯಾಯ ಅವರ ಪಾಠದ್ದು ಒಂದು ಕೃತಿ. ಈ ಕೃತಿಯಿಂದ ಅವರ ಕೃತಿ ನಿರೂಪಣೆ ಹೇಗಿತ್ತು ಮತ್ತು ಅವರ ಸ್ವರಪ್ರಸ್ತಾರದ ಕ್ರಮ ಹೇಗಿತ್ತು ಎಂಬುದು ತಿಳಿಯುತ್ತದೆ. ನನ್ನಿಂದ ಸಾಧ್ಯವಾದಷ್ಟು ಪ್ರಸ್ತುತಪಡಿಸ್ತೇನೆ. ತದದೀನ ತದದಿನ ತದದಿನ ತದರಿನ
ಪೈ ರಾಮನಿ ಪೈ ತನ್ನಕು ರಾಮನಿ ಪೈ ತನ್ನಕು ರಾಮನಿ ಪೈ ತನ್ನಕು ಮಗರಿ ಸನಿ ರಾಮನಿ ಪೈ ಗಾಮ ಪನಿ ಪಮ ಮಗ ಗರಿ ರಿ ಸನಿ ರಾಮನಿ ಪೈ ಸಮಗಗ್ಗಮರಿದ್ದಿಗ ಸನಿ ಮಗರಿ ಸನಿ ರಾಮನಿ ಪೈ
ಮಗ ಗ ಗ ಮ ರಿ 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 ಗ ಸ ನಿ ಮ ಗ ರಿ ಸ ನಿ ರ ಮ ನೀ ಪೈ ಸ ಮ ಗ ಮ ಪ ನಿ ಪ ಸ ನಿ ಪ ಮ ಗ ರಿ ಸ ನಿ ರ ಮ ನೀ ಪೈ ಗ ಮ ಗ ಮ ಗ ಗ ಗ ಗ ಮ ಗ ರಿ ಸ ನಿ ಸ ಮ ಗ ಗ ರಿ ರಿ ಸ ಗ ಮ ಪ ಮ ಗ ಮ ಗ ರಿ ಸ ಸ ಸ ಪ ರಿ ರಿ ಸ ಮ ಗ ಗ ರಿ ಸ ಪ ನಿ ಪ ಮ ಪ ಮ ಗ ಮ ಗ ರಿ ಸ ಪ ಸ ನಿ ಪ ಮ ಗ ಮ ಗ ರಿ ಸ ಪ ರಿ ಸ ನಿ ಪ ಸ ನಿ ಪ ಪ ಮ ಗ ರಿ ಸ ಗ ಗ ಮ ಮ ಪ ಪ ಮ ಮ ಗ ಮ ಗ ರಿ ಸ ಸ ಮ ಗ ಗ ರಿ ರಿ ಸ ಸ ಪ ಪ ಮ ಗ ರಿ ಸ ನಿ ಪ ನಿ ನಿ ಪ ಮ ಗ ಪ ಸ ಸ ನಿ ಪ ಮ ಪ ನಿ ಪ ರಿ ಸ ಸ ನಿ ಪ ನಿ ಸ ಮ ಗ ಗ ರಿ ರಿ ಸ ನಿ ಗ ರಿ ಸ ನಿ ಸ ನಿ ಪ ಗ ರಿ ಸ ನಿ ಪ ರಿ ಸ ನಿ ಪ ಮ ಸ ನಿ ಪ ಮ ಗ ಸ ಸ ಗ ಮ ಗ ಮ ಪ ಸ ಪೈ ತನ್ನಕು ಮ ನೀ ಪೈ ತನ್ನಕು ಪ್ರೇಮ ಬೋದು ಓ ಸೀತಾ ನೀ ಪೈ ತನ್ನಕು ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ನಿನ್ನನ್ನೇ ನಂಬಿದೆನು ನೀನೆನ್ನ ಸಲಹಯ್ಯ ನಿನ್ನನ್ನೇ ನಂಬಿದೆನು ನೀನೆನ್ನ ಸಲಹಯ್ಯ ಎನ್ನ ಗುಣ ದೋಷಗಳ ಎಣಿಸಬೇಡಯ್ಯ ನಿನ್ನನ್ನೇ ನಂಬಿದೆನು ನೀನೆನ್ನ ಸಲಹಯ್ಯ ಎನ್ನ ಗುಣ ದೋಷಗಳ ಎಣಿಸಬೇಡಯ್ಯ ಬಾಲ್ಯದಲ್ಲಿ ಕೆಲವು ದಿನ ಬರಿದೆ ಹೋಯಿತು ಹೊತ್ತು ಮೇಲೆ ಯೌವನ ಮದದಿ ಮುಂದರಿಯದಿದ್ದೆ ಬಾಲ್ಯದಲ್ಲಿ ಕೆಲವು ದಿನ ಬರಿದೆ ಹೋಯಿತು ಹೊತ್ತು ಮೇಲೆ ಯೌವನ ಮದದಿ ಮುಂದರಿಯದಿದ್ದೆ ಜಾಲ ಸಂಸಾರದಲ್ಲಿ ತೊಳಲಿ ಬಳಲಿ ನೆನಯ್ಯ ಪಾಲಿಸೋ ಪರಮಾತ್ಮ ಭಕ್ತಿಯನು ಕೊಟ್ಟು ಜಾಲ ಸಂಸಾರದಲ್ಲಿ ತೊಳಲಿ ಬಳಲಿ ನೆನಯ್ಯ ಪಾಲಿಸೋ ಪರಮಾತ್ಮ ಭಕ್ತಿಯನು ಕೊಟ್ಟು ನಿನ್ನನ್ನೇ ನಂಬಿದೆನು ನೀನೆನ್ನ
चे संतोषमुगा तुळसी
దళములచే సంతోషముగా పూజింతు తులసి దళములచే సంతోషముగా పూజింతు తులసి దళములచే సంతోషముగా పూజింతు తులసి దళములచే సంతోషముగా పూజింతు తులసి పలుమారు చిరకాలము పలుమారు చిరకాలము పలుమారు చిరకాలము పలుమారు చిరకాలము పలుమారు చిరకాలము పలుమారు చిరకాలము పరమాత్ముని పాదములను పరమాత్ముని పాదములను తులసి దళములచే సంతోషముగా పూజింతు తులసి సరసీరుహ పున్నాగ చంపక పాటల కురవక సరసీరుహ పున్నాగ చంపక పాటల కురవక హరవీర మల్లికాసు రాజ సుమములు హరవీర మల్లికాసు రాజ సుమములు ధరణివి ఒక పర్యాయము ధర్మాత్ముని సాకేత పురా ధరణివి ఒక పర్యాయము ధర్మాత్ముని సాకేత పురవాసుని శ్రీరాముని వరత్యాగరాజనుని పురవాసుని శ్రీరాముని వరత్యాగరాజనుని తులసి దళములచే సంతోషముగా పూజింతు తులసి సరసీరుహ పున్నాగ చంపక పాటల కురవక 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 సరసీరుహ సరసీరుహ పున్నాగ చంపక పాటల కురవక సరసీరుహ పున్నాగ చంపక పాటల కురవక సరసీరుహ మగరి గమ సరసీరుహ దప మగరి సని సారి గమ సరసీరుహ
ದಪ ಮಗ ಮಸರಸಿ ರುಹ ಧರಣಿ ಪದ ಮಮ ಪಗ ಮಪ ಮಸರಸಿ ರುಹ ಪದನಿ ಸರಿ ಸನಿ ರಿ ಸನಿ ಧನಿ ಸನಿ ದಪ ಮಗರಿ ಸಾರಿ ಗ ಮಸರಸಿ ರುಹ பதப மப மபதப மபப்ப மபதப மம்ம பதப மபதப மப மதபத மப மக மபதப மகரி மபதப மகரி சாரி க மபத நிரி தத பதப மகரி சரி க மபத நின்னி நிரி 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 பத நி மபத நி க மபத நி க மபத நி ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದ್ರವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅತ್ಯಂತ ದಯಾಲವೇ ಅತ್ಯಂತ ದಯಾಲವೇ ಮಂತ್ರಾಲಯದೊಳು ರಾಜಿಪರಾಜೆ ಸಂತರ ಒಡೆಯನ ನೋಡುವ ಬಾರೆ ಮಂತ್ರಾಲಯ
ಒಡೆಯನ ನೋಡುವ ಬಾರೆ. ಇಂದ್ರನೀಲಮಣಿ ಕಾಂತಿಯ ತೆರೆಯುತ್ತ ಬೃಂದಾವನ ಸನ್ಮಂದಿರನಾರೆ. ಎಂದಿಗೂ ಕುಂದದ ಮಹಿಮ ಮುನೀಂದ್ರನು, ಎಂದಿಗೂ ಕುಂದದ ಮಹಿಮ ಮುನೀಂದ್ರನು. ವಂದಿತ ಶ್ರೀ ರಾಘವೇಂದ್ರ ಕಣಮ್ಮ, ವಂದಿತ ಶ್ರೀ ರಾಘವೇಂದ್ರ ಕಣಮ್ಮ. ಮಂತ್ರಾಲಯದೊಳು ರಾಜಿಪರಾರೆ, ಸಂತರ ಒಡೆಯನ ನೋಡುವ ಬಾರೆ. ಚಂದದಿ ಮಣಿಮಯ ಮುಕುಟವ ಧರಿಸಿದ ಸುಂದರ ಬಾಲಕ ಇವರ್ಯಾರೆ. ತಂದೆ ಹಸಿ ಹಿರಿದು ಕಮಲೇಶನ ತೋರನೆ, ಮುಕುಂದನ ತೋರಿದ ಬಾಲ ಪ್ರಹ್ಲಾದನೆ. ತಂದೆ ಹಸಿ ಹಿರಿದು ಕಮಲೇಶನ ತೋರನೆ, ಮುಕುಂದನ ತೋರಿದ ಬಾಲ ಪ್ರಹ್ಲಾದನೆ. ಮಂತ್ರಾಲಯದೊಳು ರಾಜಿಪರಾರೆ, ಸಂತರ ಒಡೆಯನ ನೋಡುವ ಬಾರೆ. ರಾಮಚಂದ್ರ ಶ್ರಿತಪಾರಿಜಾತಃ, ಶ್ರೀರಾಮಚಂದ್ರ ಶ್ರಿತಪಾರಿಜಾತಃ. ಸಮಸ್ತ ಕಲ್ಯಾಣ ಗುಣಾಭಿರಾಮ, ಸಮಸ್ತ ಕಲ್ಯಾಣ ಗುಣಾಭಿರಾಮ. ಸೀತಾ ಮುಖಾಂಬೋರುಹ ಚಂಚರಿ ಕೋ, ಸೀತಾ ಮುಖಾಂಬೋರುಹ ಚಂಚರಿ ಕೋ. ನಿರಂತರಂ ಮಂಗಲಮಾತನೋತು ರಾಮ. ರಾಮ जयमङ्गलं नित्य शुभमङ्गलं जयमङ्गलं नित्य शुभमङ्गलं मङ्गलं मङ्गलं मा रामचन्द्रुनकु मङ्गलं
राजाधिराजुनकु रविकोटि तेजुनकु राजाधिराजुनकु रविकोटि तेजुनकु त्यागराजनु तुनकु रामरत्नपुरकु त्यागराजनु तुनकु रामरत्नपुरकु जय मङ्गलं नित्य शुभमङ्गलम् मङ्गलम् 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 मधुर माधुर